ಸೊಲ್ಮೆಲು ನಮ್ಮ ಕುಡ್ಲ ತುಳು ವಾರ್ತೆಲು ಡಯಾಬಿಟಿಸ್ ಸೀಕುಗಳಸುನ ಮಾತ್ರೆ ಅಸಲ ನಕಲಾಂದು ಸಂಶಯ ಬತ್ತಿನ ಉಳ್ಳಾಲ ಕೋಟೆಕಾರ್ದ ರಾಮ್ ಗೋಪಾಲ್ ಆಚಾರ್ಯ ಪನ್ಪನಾರು ಆಯ್ನ ಪರೀಕ್ಷೆ ಮಲ್ಬೇರೆ ನೀರ್ಗು ಪಾಡ್ನಾಗ ರಬ್ಬರ್ ದಂಚ ಆಯ್ನ ಬಗ್ಗಿಟ್ಟು ಸೋಜಿಗ ಆತಂಡು ನಿಚ್ಚ ಪೋಪನ ಮೆಡಿಕಲ್ ಹಿಡಿದು ಅರನ ಬುಡಿದಿ ಮೀನಕುಮಾರಿಗೆ ಡಯಾಬಿಟಿಸ್ ಸೀಕ್ದ ಮಾತ್ರೆಗಳನ್ನು ತೊಂದಿರು ಸುದ್ದಿ ಮಾಧ್ಯಮ ಒಂಜಿಟ್ಟು ಶುಗರ್ ಮಾತ್ರೆ ಪ್ಲಾಸ್ಟಿಕ್ ಪಂಪ್ನ ಸುದ್ದಿ ಕೇಂದ್ರದಿತ್ತಿನ ರಾಮ್ ಗೋಪಾಲ್ ಶುಗರ್ದ ಮಾತ್ರೆ ಒಟ್ಟುಗೂ ನೀರ್ಗೆ ಪಾಡ್ದಿರು ಕಾಂಡೆ ತೂನಗ ಕ್ಯಾಲ್ಸಿಯಂ ಬುಕ್ಕ ಸ್ಯಾರಡನ ಮಾತ್ರೆ ಇಡೀ ಕರದು ಪೋತುಂಡು ಆಂಡ ಮಧುಮೇಹ ಸೀಕ್ದ ಮಾತ್ರೆ ಐನ್ ಪಾಲ್ದಾತ್ ಮಲ್ಲೆ ಉಬ್ಬುದು ರಬ್ಬರ್ ದಂಚ ತೂಜಿತುಂಡು ಒಂದೆರಡು ಪೋಡಿತಿನ ರಾಮ್ ಗೋಪಾಲ್ ಮೆಡಿಕಲ್ ಅಂಗಡಿದ ಯಜಮಾನರಿಗೆ ಫೋನ್ ಮಲ್ತು ತಿರುಪಾದಿರು ಎಂಕಲು ಏಪಲ ಅಧಿಕೃತ ಕಂಪನಿಡ್ದೇ ತರ್ಪವನೆ ಈ ಬಗೆಟ್ ಸಂಶಯ ಇತ್ತಿನ ಮಾತ್ರೆದ ಕವರ್ಡ್ ಅಚ್ಚು ಮಲ್ತದ್ನ ಗ್ರಾಹಕ ಸೇವಾ ಕೇಂದ್ರವನ್ನು ಸಂಪರ್ಕ ಮಲ್ಪುಲೆಂದು ಅಂಗಡಿದ ದನಿ ತಿರುಪಾದಿರಿಗೆ. ನನ್ನ ಹೆಸರು ರಾಮ್ ಗೋಪಾಲ್ ಅಂತ ಕೊಟ್ಟೆಕಾರಿಂದ ಮಾಡ್ತಾ ಇದ್ದೇನೆ. ಒಂದು ಶುಗರ್ ಮಾತ್ರೆ ತೊಗೊಂಡದು ಎಲ್ಲ ಒಂದು ಡೂಪ್ಲಿಕೇಟ್ನಾಗೆ ಬಂದಿದೆ. ಅದೆಂತ ಅಂತ ಒಂದು ಸ್ವಲ್ಪ ನೋಡಿ ಸರ್, ಅದರ ಫೋಟೋ ವಿಡಿಯೋ ಕಳಿಸ್ತಾ ಇದ್ದೇನೆ. ನನ್ನ ಹೆಸರು ರಾಮ್ ಗೋಪಾಲ್ ಅಂತ ಕೊಟ್ಟೆಕಾರಿಂದ ಮಾಡ್ತಾ ಇದ್ದೇನೆ. ಒಂದು ಶುಗರ್ ಮಾತ್ರೆ ತೊಗೊಂಡದು ಎಲ್ಲ ಒಂದು ಡೂಪ್ಲಿಕೇಟ್ನಾಗೆ ಬಂದಿದೆ. ಅದೆಂತ ಅಂತ ಒಂದು ಸ್ವಲ್ಪ ನೋಡಿ ಸರ್, ಅದರ ಫೋಟೋ ವಿಡಿಯೋ ಕಳಿಸ್ತಾ ಇದ್ದೇನೆ. ನನ್ನ ಹೆಸರು ರಾಮ್ ಗೋಪಾಲ್ ಅಂತ ಕೊಟ್ಟೆಕಾರಿಂದ ಮಾಡ್ತಾ ಇದ್ದೇನೆ. ಒಂದು ಶುಗರ್ ಮಾತ್ರೆ ತೊಗೊಂಡದು ಎಲ್ಲ ಒಂದು ಡೂಪ್ಲಿಕೇಟ್ನಾಗೆ ಬಂದಿದೆ. ಅದೆಂತ ಅಂತ ಒಂದು ಸ್ವಲ್ಪ ನೋಡಿ ಸರ್, ಅದರ ಫೋಟೋ ವಿಡಿಯೋ ಕಳಿಸ್ತಾ ಇದ್ದೇನೆ. ದಕ್ಷಿಣ ಕನ್ನಡ ಜಿಲ್ಲೆದ ವಾರ್ತಮಾಣಿಲು ಗ್ರಾಮವಾಸ ಮಲ್ತದ್ನ ಕುತ್ತೂರು ಉನ್ನತೀಕರಿಸಿದ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆದ ನೂದ್ ಜೋಕ್ಲೆಗ್ ಎಂಸಿಎಫ್ ಸಿಎಸ್ಆರ್ ನಿಧಿ ಹಿಡಿದು ಬೊಕ್ಕ ಬಿಜಯ್ ಕಾಪಿಕಡ್ ಅಂಗನವಾಡಿದ ಪೊಡಿ ಜೋಕ್ಲೆಗ್ ಇನ್ನರ್ ವೀಲ್ ಕ್ಲಬ್ ಕುಡ್ಲ ನಾರ್ತ್ದ ನಿಲೆಟ್ ಸಮದುಸ್ತು ಪಟ್ಟಣ ಕಾರ್ಯಕ್ರಮ ಕುಡ್ಲದ ಪತ್ರಿಕಾ ಭವನೋಡು ನಡೆದಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಸಂಘ ಕುಡ್ಲ ಪ್ರೆಸ್ ಕ್ಲಬ್ ಬೊಕ್ಕ ಪತ್ರಿಕಾ ಭವನ ಟ್ರಸ್ಟ್ದ ಜೊತೆ ಸೇರಿಗಡೆ ನಡತಿನ ಕಾರ್ಯಕ್ರಮಟು ಮುಖ್ಯಮಂತ್ರಿ ಸಿದ್ದರಾಮಯ್ಯನ ಮಾಧ್ಯಮ ಸಲಹೆಗಾರರು ಕೆವಿ ಪ್ರಭಾಕರ್ ಬೊಕ್ಕ ಜಿಲ್ಲಾಧಿಕಾರಿ ಮುಲೈ ಮೊಹಿಲನ್ ಮಲ್ಲ ಬಿನ್ನಿರಾದಿತ್ತದು ಸಮದುಸ್ತುಲೆನ್ನು ಪಟ್ಟೇರು. ಸಂಘದ ಗುರುಕಾರ್ಯರು ಶ್ರೀನಿವಾಸ್ ನಾಯಕ್ ಇಂದಾಜೆ ಗುರುಕಾರ್ಮೆ ವಹಿಸಿದಿತ್ತೇರು. ಎಂಸಿಎಫ್ ಕಾರ್ಖಾನೆ ಅಧಿಕಾರಿ ಚೇತನ್, ಇನ್ನರ್ ವೀಲ್ ಕ್ಲಬ್ ಕುಡ್ಲ ನಾರ್ತ್ ಗುರುಕಾರ್ದಿ ಗೀತಾ ಬಿರೈ ಬಿನ್ನಿರಾದಿತ್ತೇರು. ಕುಡ್ಲದ ಪ್ರೆಸ್ ಕ್ಲಬ್ ಗುರುಕಾರ್ಯರು ಪಿಬಿ ಹರೀಶ್ ರೈ, ಪತ್ರಿಕಾ ಭವನ ಟ್ರಸ್ಟ್ ಗುರುಕಾರ್ಯರು ರಾಮಕೃಷ್ಣ ಆರ್, ಸಂಘದ ರಾಜ್ಯ ಕಾರ್ಯಕಾರಿ ಸಮಿತಿ ಸದಸ್ಯರು ಜಗನ್ನಾಥ ಶೆಟ್ಟಿಬಾಳ, ನಾಮನಿರ್ದೇಶನ ಸದಸ್ಯರು ಇಬ್ರಾಹಿಂ ಅಡ್ಕಸ್ಥಳ, ಕುತ್ಲೂರು ಶಾಲೆ ಅಭಿವೃದ್ಧಿ ಸಮಿತಿ ಗುರುಕಾರ್ಯರು ರಾಮಚಂದ್ರ ಭಟ್, ಜಿಲ್ಲಾ ವಾರ್ತಾಧಿಕಾರಿ ರವಿರಾಜ್, ಸಂಘದ ಪ್ರಧಾನ ಕಾರ್ಯಂತರು ಜಿತೇಂದ್ರ ಕುಂದೇಶ್ವರ ಈ ಪೊರ್ತುಡಿತ್ತರು. ಕುತ್ಲೂರು ಶಾಲೆಡ್ ಕಲ್ತನ ವಿಜೇತ್ ಮಡಿವಾಳ ಪಂಪ್ನ ಜವಾನನು ಭಾರತೀಯ ಸೇನೆಗೆ ಅಜತದಿತ್ತದು ಅರೆಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ದಕ್ಷಿಣ ಕನ್ನಡ ಜಿಲ್ಲೆದ ಪತ್ರಕರ್ತರ ಸಂಘದ ಭಿನ್ನಾದಿಗಿಡು ನಡಪಿರುಪನ ವಾರ್ತಮಾಣಿಲಿನ ರಾಜ್ಯ ಮಟ್ಟದ ಕ್ರಿಕೆಟ್ ಪಂತದ ಮಾಹಿತಿ ಬುಕ್ಕು ಬಿಡುಗಡೆ ಮಲ್ತೇರು. ಸಭಾಲೆ ಸಿಡಿದ ಬೊಕ್ಕ ಮುಖ್ಯಮಂತ್ರಿಲಿನ ಮಾಧ್ಯಮ ಸಲಹೆಗಾರರು ಕೆವಿ ಪ್ರಭಾಕರ್ ವಾರ್ತಮಾಣಿಲಿನ ಒಟ್ಟುಗೂ ಪಾತ್ರಕತೆ ನಡಪಾಯರು. ಪ್ರಶ್ನೆಯನ್ನು ಕೇಳುವುದು ಸುಲಭ, ಮಾಡುವಾಗ ಅದರದ್ದು ಸಮಸ್ಯೆಗಳು ಗೊತ್ತಾಗೋದು ಅನ್ನುವಂಥದ್ದು ಎಲ್ಲರೂ ವಾಸ್ತವವಾಗಿ ಹೇಳುವಂಥ ಮಾತು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಆದಷ್ಟು ಹಿಂದುಳಿದುವಂಥ ಒಂದು ಕೋಣೆಯಲ್ಲಿರುವಂಥ ಒಂದು ಶಾಲೆಯನ್ನು ದತ್ತಕ್ಕೆ ತಗೊಂಡು ಅದನ್ನು ಪರಿಣಾಮಕಾರಿ ಕೆಲಸವನ್ನು ಮಾಡುವ ಮುಖಾಂತರ ಸರ್ಕಾರದಲ್ಲಿ ಸಮಾಜದಲ್ಲಿ ಇರುವಂಥ ಎಲ್ಲ ಸಂಪನ್ಮೂಲಗಳನ್ನು ಕ್ರೋಢೀಕರಿಸಿ ಅದನ್ನು ಚಾನಲೈಸ್ ಮಾಡಿ ಅಲ್ಲಿ ತಗೊಂಡು ಹೋಗಿ ಮಾಡಿರೋದರ ಸಾಧನೆ ಮುಖಾಂತರ ನೀವು ಬರೀ ಕೇಳುವುದೆಲ್ಲ ನಾವು ಮಾಡ್ತೀವಿ ಅನ್ನುವಂಥ ಒಂದು ವಿಚಾರವನ್ನು ಕೂಡ ಮಾಡಿ ತೋರಿಸಿದ್ದೀನಿ. ಅದಕ್ಕೆ ನಾನು ಮಕ್ಕಳ ಪರವಾಗಿ ವೈಯಕ್ತಿಕವಾಗಿ ನಿಮಗೆ ಅಭಿನಂದನೆಗಳು ಮತ್ತು ಇಂಥ ಕಾರ್ಯಗಳು ನೀವು ಮುಂದೆ ಸದಾಕಾಲ ಮುಂದುವರಿಸಬೇಕು ಅನ್ನುವಂಥ ಒಂದು ಮನವಿಯನ್ನಿಟ್ಟು ಇದು ಭಾಳ ಖುಷಿಯ ವಿಚಾರ. ಪತ್ರಕರ್ತರ ಸಂಘಟನೆಗಳಿರ್ಬೋದು, ಸಂಘ ಇರ್ಬೋದು, ಕೇವಲ ಪತ್ರಿಕಾ ದಿನಾಚರಣೆಗೆ ಸೀಮಿತವಾಗಿದ್ದಾರೆ. ಆದರೆ ದಕ್ಷಿಣ ಕನ್ನಡ ಜಿಲ್ಲೆಯ ಪತ್ರಕರ್ತರು ಇಡೀ ರಾಜ್ಯಕ್ಕೆ ಮಾದರಿಯಾಗಿದ್ದಾರೆ. ಈ ಸಂಘ ಕೂಡ ಪತ್ರಕರ್ತರು ಅಂತಂದ್ರೆ ಸುದ್ದಿ ಮನೆಯಲ್ಲಿ ಸದ್ದಿಲ್ಲದೆ ಕೆಲಸ ಮಾಡುವಂಥವ್ರು. ಹೊರಗಡೆ ಎಷ್ಟೇ ಗದ್ದಲ ಮಾಡಿದ್ರು ಕೂಡ ಮೀಡಿಯಾ ಹೌಸ್ ಒಳಗಡೆ ಬಂದ ಮೇಲೆ ತಾವಾಯಿತು, ತಮ್ಮ ಕೆಲಸ ಆಯಿತು, ತಾವು ಬರೆದ ಸುದ್ದಿ ಆಯಿತು ಅನ್ನೋದ್ರಲ್ಲಿ ಸೀಮಿತ. ಆದರೆ ಒಂದು ಸರ್ಕಾರ, ಒಬ್ಬ ಶಾಸಕರು, ಒಂದು ಜಿಲ್ಲಾಡಳಿತ ಮಾಡಬೇಕಾದಂಥ ಕೆಲಸವನ್ನ ನಮ್ಮ ಇಲ್ಲಿಯ ಪತ್ರಕರ್ತರು ಮಾಡ್ತಾ ಇದ್ದಾರೆ ಅಂತಂದ್ರೆ ಇದು ಅತ್ಯಂತ ಮೆಚ್ಚುಗೆಗೆ ಅರ್ಹವಾದ ಸಂಗತಿ. ಈ ಕಾರಣಕ್ಕಾಗಿ ನಾನು ಈ ಸಂಘದ ಎಲ್ಲ ಪದಾಧಿಕಾರಿಗಳಿಗೆ, ಇಲ್ಲಿನ ಎಲ್ಲ ಪತ್ರಕರ್ತರಿಗೆ ಹೃದಯಪೂರ್ವಕವಾದಂಥ ಅಭಿನಂದನೆಗಳನ್ನು ಸಲ್ಲಿಸೋದಕ್ಕೆ ನಾನು ಇಷ್ಟಪಡ್ತೇನೆ.
ಮುಂದಿನ ದಿನಗಳಲ್ಲಿ ಸಂಘದ ಚಟುವಟಿಕೆಗಳಿಗೆ ಬೇಕಾದಂತಹ ಸಹಾಯವನ್ನು ಕೂಡ ನನ್ನ ಸಾಧ್ಯವಾದ ಮಟ್ಟಿಗೆ ಸರ್ಕಾರದ ಕಡೆಯಿಂದ ಕೊಡಿಸುವಂತಹ ಪ್ರಯತ್ನವನ್ನು ಮಾಡ್ತೇನೆ ಅಂತ ಈ ಸಂದರ್ಭದಲ್ಲಿ ನಿಮಗೆ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಮೇಯರ್ ಬುಡ್ತುನ ರಡ್ಡು ಪೆತ್ತ ಬೊಕ್ಕ ಒಂಜಿ ಕಂಜಿನ ಕಂಡುದ್ನ ಸಂಗತಿ ಕುಡ್ಲ ತಾಲೂಕುದ ಬಡಗ ಎಡಪದವು ಗ್ರಾಮದ ಧೂಮಚಡವು ಆಟೋ ರಿಕ್ಷಾ ಪಾರ್ಕ್ ಕೈತಲ್ ನಡೆತ್ತದೆ. ಈ ಬಗೆಟ್ ಬಜಪೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರು. ಬಡಗ ಎಡಪದವು ಗ್ರಾಮದ ಪೊಸಕಂಡ ಚಂದ್ರಗೌಡ ಪನ್ಪನಾರೆಡ ಒಂಜಿ ಕಂಜಿ ಬೊಕ್ಕ ಸುತ್ತಮುತ್ತದ ಒರಿನ ರಡ್ಡು ಪೆತ್ತ ಕಂಡದು ಪೋತುಂಡು. ಆಗಸ್ಟ್ 14 ಮೇಯರ್ ಪೂದಿತನ ಚಂದ್ರಗೌಡ್ರನ ಕೈ ಕಂಜಿಡು ರಡ್ಡು ಪೆತ್ತಲು ಇಲ್ಲಡೆ ಬೈದ ಒಂಜಿ ಕಂಜಿ ಬೈದಜೆ. ಸ್ವಾತಂತ್ರ್ಯದಾನಿ ಧೂಮಚಡವು ರಿಕ್ಷಾ ಪಾರ್ಕ್ ಕೈತಲ್ ನಾಡ್ನಗ ಪೊಲಬು ಇತ್ತನ ಒರಿ ಸಿಸಿ ಕ್ಯಾಮರಾ ಪಿಂದುಣಿಯರ ತೆರಿಪಾದಿತ್ತೀರು. ಸಿಸಿ ಕ್ಯಾಮರಾಡು ಅಂಗಡಿದ ಕೈತಲ್ ಜೆತುದಿತ್ತನ ಪೆತ್ತೊಲಿನ ಬೊಕ್ಕ ಕಂಜಿಲಿನ ನಡುರಾತ್ರಿ ಕಳುವಿರು ಪತ್ತದು ಕಟ್ಟದು ಕಾರ್ಗ್ ತಿಂಜಾವನವು ತೋಜಿದು ಬೈದಂಡು. ಈ ಬಗೆಟ್ ಚಂದ್ರಗೌಡ ಬಜಪೆ ಪೊಲೀಸ್ ಸ್ಟೇಷನ್ಗೆ ದೂರು ಕೊಡ್ತೀರು. ಜವನೆವರಿ ಗೂವೆಲ್ಗಿಲಾಗಿದ್ದು ಜೋದೆ ತೊನ್ನ ಸಂಗತಿ ವಿಟ್ಲ ಪೊಲೀಸ್ ಸ್ಟೇಷನ್ ಸುತ್ತದ ಪೆರಾಜಿ ಪನ್ಪುಣವರು ನಡೆತದಂಡು. ಜೋದೆ ತೊನ್ನ ಜವನೆ 29 ವರ್ಷ ಪ್ರಾಯದ ಪ್ರಶಾಂತ್ ನಾಯ್ಕ್ ನೇರಳಕಟ್ಟೆ ಅಗ್ರಿ ಪನ್ಪುಣ ಸಂಸ್ಥೆಡು ಕೆಲಸ ಮಲ್ತೊಂದಿತ್ತೇರು. 1 ವರ್ಷ ದುಂಬು ಮದಿಮೆ ಆದಿತ್ಯನ ಪ್ರಶಾಂತ್ ಮಾತಾಡಲ ಎಡ್ಡೆಡಿತ್ತಿದ್ದು ಸಾಮಾಜಿಕವಾದಲ ಕೆಲಸ ಮಲ್ತೊಂದು ಬಿಜೆಪಿದ ಕಾರ್ಯಕರ್ತರಾದಿತ್ತೇರು. ಪೆರಾಜೆ ಯುವ ವೇದಿಕೆದ ಕಾರ್ಯಂತಿರಾದಲ ಕೆಲಸ ಮಲ್ತದನ ಪ್ರಶಾಂತ್ ನಾಯ್ಕ್ ಜೀವದ ತೊನೆರೆ ಕುಟುಂಬ ಲಡೈ ಕಾರಣ ಆದಿಪ್ಪೊಡು ಸಂಶಯ ತಾಳದಂಡು. ವಿಟ್ಲ ಪೊಲೀಸ್ ಸ್ಟೇಷನ್ ಕೇಸ್ ಪಡೆದು ತನಿಖೆ ದುಂಬಾರಿದಂಡು. ಬಿಸಿ ರೋಡ್ದು ಅಡ್ಡ ಹೊಳೆ ಮುಟ್ಟದ ದೇಶದ ರಾಜಮಾರ್ಗನು 4 ಸಾಲ ಆದ ಅಭಿವೃದ್ಧಿ ಮಲ್ಪನ ಕಾಮಗಾರಿ ರಭಸಡು ಸಾಗೊಂದುಂಡು. ರಡ್ಡು ಏಜೆನ್ಸಿದಕ್ಲು ಕಾಮಗಾರಿ ನಡಪಾವೊಂದುಲ್ಲ. ಅಡ್ಡ ಹೊಳೆ ಹಿಡಿದು ನೆಲ್ಯಾಡಿ ಬೊಕ್ಕ ಬಿಸಿ ರೋಡ್ ಹಿಡಿದು ಮಾಣಿ ಮುಟ್ಟ ಕಾಮಗಾರಿ ಬಿರ್ಸಿಲು ನಡೆತೊಂದುಂಡು ಲೋಕಸಭಾ ಸದಸ್ಯರು ನಳಿನ್ ಕುಮಾರ್ ಕಟೀಲ್ ತೆರಿಪಾದಿರು. ರಾಜಮಾರ್ಗ ಸಮಸ್ಯೆನ ಬಗೆಟ್ ಜನಕ್ಲಿಡ್ದು ಅಭಿಪ್ರಾಯ ದೂರುಲಿನ ದೆತ್ತೊಂದು ಅಧಿಕಾರಿಗಳ ಚರ್ಚೆ ಮಲ್ತದು ಆಸ್ತಿ ಬೊಕ್ಕ ಜಾಗೆ ಕಳೆವನ್ನಕ್ಲೆಗೆ ಸರಿಯಾಯಿನ ಪರಿಹಾರ ಒದಗಾಯರೆ ತೆರಿಪಾದಿರು. ಮಾಧ್ಯಮದ ಕ್ರೀಡ ಅರಪಾತಿಡ್ದು ಕಾಮಗಾರಿ ನಡಪಾನಗ ಭಾರಿ ಉಪದ್ರ ಆತಲು ಜನಕ್ಲಿಗೆ ಕಷ್ಟ ಆವನ್ ನಂಚ ಕಾಮಗಾರಿ ನಡಪಾಯರೆ ತೆರಿಪಾದೆ ಎಂದು ಪಡ್ಡೇರು. ಕಲ್ಲಡ್ಕ ಮೇಲ್ಸಂಕ ಕಟ್ಟನಾಗ ಆವಂದುಪುನ ಉಪದ್ರದ ಬಗೆಟ್ ಅಲ್ಪದ ಜನಕ್ಲು ಭಿನ್ನೈತೊಂಡಿರು. ಈ ಬಗೆಟ್ ಅಧಿಕಾರಿಲು ಬೊಕ್ಕ ಗುತ್ತಿಗೆ ವಹಿಸೋಣ್ಣಕ್ಲು ಸಮಸ್ಯೆ ಪರಿಹಾರ ಮಲ್ಪೆರೆ ಬೊಕ್ಕ ಕಾಮಗಾರಿ ವರದಿನ ಶಾಸಕರಿಗೆ ಕೊರಿಯರೆ ನಳಿನ್ ಕುಮಾರ್ ತಿರಿಪಾದಿರು. ಕಮ್ಮಿ ಪಂಡ 2 ವರ್ಷ ಒರಿಪುನ ಗುಣಮಟ್ಟದ ಡಾಮರ್ ಪಾಡಿರೆ ಸಾರ್ವಜನಿಕರು ಭಿನ್ನೈತೊಂಡಿರು. ಇತ್ತೆ ಡಾಮರ್ ಪಾಡಿರೆ ಸಾಧ್ಯ ಇಜ್ಜನ್ ಹಿಡ್ದವರ ಧೂಳದ ಸಮಸ್ಯೆ ಪರಿಹಾರ ಮಲ್ಪೋ ಅಂದು ಗುತ್ತಿಗೆ ಕಂಪೆಂದಕ್ಲು ಭರವಸೆ ಕೊಡ್ತಿರೆಂದು ಸಂಸದರು ಪಂಡೇರು. ಕಲ್ಲಡ್ಕಡು ನಡತೊಂದು ಪೋಪನಕ್ಲೆಗೆ ಅನುಕೂಲ ಆಯರೆ ಫುಟ್ಪಾತ್ ಮಲ್ಪೊಡೊಂದು ನಳಿನ್ ಕುಮಾರ್ ಕಟೀಲ್ ಅಧಿಕಾರಿಗಳಿಗೆ ಪಂಡೇರು. ಶಾಸಕರು ರಾಜೇಶ್ ನಾಯ್ಕ್, ದುಂಬುದ ಶಾಸಕರು ರುಕ್ಮಯ ಪೂಜಾರಿ ಬುಕ್ಕ ಪದ್ಮನಾಭ ಕೊಟ್ಟಾರಿ, ನಾಯಕರು ಸುಲೋಚನಾ ಜಿಕೆ ಭಟ್ ಈ ಪೊರ್ತುಡು ಒಟ್ಟುಗಿತ್ತೇರು. ಆನೆ ಮುಟ್ಟ ನಂಗೆ ದೂಲ ಯಾರವಲ್ಲಿ ಅಂತ ಆನೆ ಮುಟ್ಟ ನೀರು ಬಾಡ್ಲೆ ದೊಡ್ಡ ಟ್ಯಾಂಕರ್ ಆನೆ ಮುಟ್ಟ ಬಡ್ಚ ನೀರು ಬಡ್ಚ ಬಡ್ಚರಿಗೆ ಅಂತ ಇದು ಮನ್ನನ ಮಲ್ಪವನೆ ಅಂತ ಆಲ ಅಷ್ಟು ವರ್ಷ ನೀರು ಬೋಡ ಬಡ್ಚ ಅದು ಬಡ್ಚಿನ ಮಲ್ಲ ಇಂದ ಅಗಲ ಬಣ್ಣ ಅಗಲ ಎಂಚಿನ ಬಣ್ಣಿ ಮಂಟ ಬನ್ನಿ ನಿಮಿಷ ಅಗಲ ಎಂಚಿನ ಬಣ್ಣಿ ಮಂಟ ಇಂತ ಮಲ್ಪನಾಗ ವರ್ಷ ಬರ್ತಂಡ ರಡ್ಡದನ ಲೇಟ ಇಂಗ್ಲ ವರ್ಷ ಬಣ್ಣಗಡ ಏನ್ ಮಾಡ್ಬೇಕು ಅಲ್ಲಿ ಯಾರು ಕೊಟ್ಟಲ್ಲ ನಂಗೆ ಡೌಲಿ మీరు డైలీ ఈత ట్యాంకర్ వస్తుంది మరి బత్తన ಈಗ ಕಲ್ಲಾಡ್ತಲ್ಲ ನಮ್ಮ ಟೈಲ್ ಫ್ಯಾಕ್ಟ್ರಿ ಇದೆಯಲ್ಲ ಟೈಲ್ ಫ್ಯಾಕ್ಟ್ರಿಯಿಂದ ಅಂಡ್ ನಿಮ್ಮ ಮಾನಿಗೆ ತಿರುಗ್ತದೆ ಅಲ್ಲಿವರೆಗೆ ಡೈಲಿ ಒಂದು ಗಂಟೆಗೊಂದು ಹಾಕಿ ಗಂಟೆಗೊಂದಲ್ಲ ಹೋಗ್ತಾ ಇರಲಿ ಯಾವುದು ಮಾಡಿ ಎಷ್ಟು ದಿವಸ ಮುಗಿಸ್ತದೆ ಎಲ್ಲಿ ಮಾಡಿದ್ವಿ ಎಲ್ಲಿ ಮಾಡಿ ಆರೋಗ್ಯ ಕ್ಷೇತ್ರಡು ಎಡ್ಡೆ ಸೇವೆ ಸಂದ ಪುನಃ ಕಸ್ತೂರ್ಬಾ ಆಸ್ಪತ್ರೆ ಇತ್ತಿದ ಮಟ್ಟದ ಕೃತಕ ಬುದ್ಧಿ ಚಾತುರ್ಪುನು ಎಡ್ಡೆ ಕಾರ್ಯಕ್ರಮಪುನ ಮೂಜಿ ಟೆಸ್ಲಾ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಬುಧವಾರ ಮಣಿಪಾಲದ ಕಸ್ತೂರ್ಬಾ ಆಸ್ಪತ್ರೆಡು ಉದಿಪನಾಡು. ಮಣಿಪಾಲ ಬರವುಬೊಕ್ಕ ವೈದ್ಯಕೀಯ ಸಮೂಹ ಮುಖ್ಯಸ್ಥರಾಯಿನ ಡಾಕ್ಟರ್ ರಂಜನ್ ಆರ್ ಪೈ ಸುಧಾರಣೆದ ಇತ್ತಿದ ಮಟ್ಟದ 3 ಟೆಸ್ಲಾ ಮ್ಯಾಗ್ನೆಟಿಕ್ ರೆಸೊನೆನ್ಸ್ ಇಮೇಜಿಂಗ್ ಉದಿಪನ ಮಲ್ತೇರು. ಮರ್ಯಾದಿ ಬಿನೆರಾದು ಮಣಿಪಾಲ ಹೆಲ್ತ್ ಎಂಟರ್ಪ್ರೈಸಸ್ ಪ್ರೈವೇಟ್ ಲಿಮಿಟೆಡ್ದ ಮುಖ್ಯಸ್ಥರಾಯಿನ ಡಾಕ್ಟರ್ ಸುದರ್ಶನ್ ಬಳ್ಳಾರ್ ಮಾಹೆ ಮಣಿಪಾಲದ ಒತ್ತು ಕುಲಪತಿಲೈನ ಲೆಫ್ಟಿನೆಂಟ್ ಜನರಲ್ MD ವೆಂಕಟೇಶ್ ಬೊಕ್ಕ ಮೆಡಿಕಾ ಬಜಾರ್ ಬೊಂಬೈದ ಹಿರಿಯ ಒತ್ತು ಗುರ್ಕಾರ್ಯರು ಬೊಕ್ಕ ವ್ಯವಹಾರ ಮುಖ್ಯಸ್ಥರು
ವಿಪಿ ತಿರುಮಲೈ ಪಾಲ್ದೆತೊಂಡೇರು. ಮಾಹೆ ಮಣಿಪಾಲದ ಜೊತೆ ಕುಲಾಧಿಪತಿ ಡಾಕ್ಟರ್ ಎಚ್.ಎಸ್. ಬಳ್ಳಾಲ್ ಗುರ್ಕಾರ್ಮೆ ವಹಿಸಿದ್ದಿತ್ತೇರು. ಕೆಎಂಸಿ ಮಣಿಪಾಲದ ಡೀನ್ ಡಾಕ್ಟರ್ ಪದ್ಮರಾಜ್ ಹೆಗ್ಡೆ, ವೈದ್ಯಕೀಯ ಮುಖ್ಯಸ್ಥರು ಡಾಕ್ಟರ್ ಅವಿನಾಶ್ ಶೆಟ್ಟಿ, ವಿಕಿರಣ ಸೀಕ್ ನಿರ್ಣಯ ಶಾಸ್ತ್ರ ವಿಭಾಗದ ಪ್ರಾಧ್ಯಾಪಕರು ಬುಕ್ಕ ಮುಖ್ಯಸ್ಥರಿನ ಡಾಕ್ಟರ್ ಪ್ರಕಾಶಿನಿ ಈ ಪೊರ್ತುಡಿತ್ತೇರು. ಮಾಹೆ ಮಣಿಪಾಲದ ಸಿಒ ಸಿಜಿ ಮುತ್ತಣ್ಣ, ಬೋಧನಾ ಆಸ್ಪತ್ರೆಯ ಸಿಒ ಡಾಕ್ಟರ್ ಆನಂದ ವೇಣುಗೋಪಾಲ್, ಮಾಹೆದ ಹಿರಿಯ ಅಧಿಕಾರಿಗಳು ಪಾಲ್ದೆತೊಂಡೇರು. ಲೋಕಸಭಾ ಸದಸ್ಯರು ಬೊಕ್ಕ ರಾಜ್ಯ ಬಿಜೆಪಿ ಗುರ್ಕಾರ್ಯರು ನಳಿನ್ ಕುಮಾರ್ ಕಟೀಲ್ ಬಿಸಿ ರೋಡ್ದ ರೈಲ್ ಆಫೀಸ್ಗೆ ಪೋದು ಅಲ್ಪದ ಕಾರ್ಯ ಬೊಕ್ಕ ಸಮಸ್ಯೆ ಆವಡೈನ ಅಭಿವೃದ್ಧಿ ಇಂಚಿತ್ತಿ ಸಂಗತಿಲಿನ ಪಿಂದಿದ್ದು ಸುದ್ದಿ ಮಾಧ್ಯಮದ ಕ್ರೀಡಾ ಪಾತೇರಿಯರು. ಬಿಸಿ ರೋಡು ಅಮೃತ್ ಭಾರತ್ ರೈಲ್ ಆಫೀಸ್ದ ಅಭಿವೃದ್ಧಿಗಾದ 20 ಕೋಟಿ 18 ಲಕ್ಷ ರೂಪಾಯಿ ಅನುದಾನ ಬಿಡುಗಡೆ ಮಲ್ತದಂಡು ಸಜ್ಜಿದ ರೈಲ್ ಆಫೀಸ್ ಮಲ್ಪೆರ ಕೇಂದ್ರ ಸರ್ಕಾರ ಈ ಪಣ ಬಿಡುಗಡೆ ಮಲ್ತದನೆಂದು ಪಂಡೇರು. ಎಂಕನ ಬೇಡಿಕೆದಂಚ ಜಿಲ್ಲೆದ ಮೂಜಿ ರೈಲ್ ಆಫೀಸ್ಲೇನು ಅಭಿವೃದ್ಧಿ ಮಲ್ಪೆರ ಅನುದಾನ ಮಂಜೂರಾತಂಡು ಒಂದೆಡೆ ಕುಡ್ಲ ಜಂಕ್ಷನ್ ಅಭಿವೃದ್ಧಿಗೂ ಶಿಲಾನ್ಯಾಸ ಆತಂಡು ಜಿಲ್ಲೆಗೆ ಒಂದೇ ಭಾರತ್ ರೈಲ್ದ ಬೇಡಿಕೆ ಇತ್ತಿದ್ದು ಪುತ್ತೂರು ಮುಟ್ಟ ಇತ್ತಿನ ರೈಲ್ನ ಸುಬ್ರಹ್ಮಣ್ಯ ಮುಟ್ಟ ದುಂಬುಕೋನೆರ ರೈಲ್ ಮಂತ್ರಿಯರಿಗೆ ಮಿನ್ನೈತೊಂದೆ ಎಂದು ಕಟೀಲ್ ಪಂಡೇರು. ರೈಲ್ ಇಲಾಖೆದ ಒತ್ತು ಮುಖ್ಯ ಇಂಜಿನಿಯರ್ ರಾಮಸುಬ್ಬಯ್ಯ ರೆಡ್ಡಿ, ಶಾಸಕರು ರಾಜೇಶ್ ನಾಯ್ಕ್, ದುಂಬುದ ಶಾಸಕರೈನ ರುಕ್ಮಯ್ಯ ಪೂಜಾರಿ, ಪದ್ಮನಾಭ ಕೊಟ್ಟಾರೆ, ನಾಯಕರು ಸುಲೋಚನಾ ಜಿಕೆ ಭಟ್, ಹರಿಕೃಷ್ಣ ಬಂಟ್ವಾಳ, ಇಲಾಖೆದ ಕಾರ್ಯತುವನ ಇಂಜಿನಿಯರ್ ಸಾವನ್ ಕುಮಾರ್, ಒತ್ತು ಆಪರೇಷನ್ ಮ್ಯಾನೇಜರ್ ಸರವಣ ಒಟ್ಟುಗಿದ್ದೇರು. ಎರಡು ಪ್ಲಾಟ್ಫಾರ್ಮ್ ಫುಲ್ ಕವರ್ ಆಗುತ್ತೆ. ಈಗ ಕವರ್ ಇಲ್ಲ, ಮಳೆದ ಕಾಲದಲ್ಲಿ ಸ್ವಲ್ಪ ಪ್ರಾಬ್ಲಮ್ ಬರ್ತಾ ಇದೆ. ಫುಲ್ ಪ್ಲಾಟ್ಫಾರ್ಮ್ ಆಗ್ತದೆ. 2 ಪ್ಲಾಟ್ಫಾರ್ಮ್ ಕಂಪ್ಲೀಟ್ ಫ್ರಮ್ ಎಂಡ್ ಟು ಎಂಡ್ ಆಗ್ತದೆ. ಆಮೇಲೆ ಈ ಬಿಲ್ಡಿಂಗ್ ಎಲ್ಲ ಇಂಪ್ರೂವ್ ಮಾಡ್ತೀವಿ. ವೇಟಿಂಗ್ ಹಾಲ್ 2 ವೇಟಿಂಗ್ ಹಾಲ್ ಮಾಡ್ತೀವಿ. ಈ ಲಾಬಿ ಸ್ವಲ್ಪ ಸೈಜ್ ಇನ್ಕ್ರೀಸ್ ಮಾಡ್ತೀವಿ. ಸರ್ಕ್ಯುಲೇಟಿಂಗ್ ಏರಿಯಾ ಪಾರ್ಕಿಂಗು ಮಾಡ್ತೀವಿ ಒಂದು ಸೈಡು, ಇನ್ನೊಂದು ಸೈಡು ಇದು ಮಾಡ್ತೀವಿ ಪಾರ್ಕ್ ಮಾಡ್ತೀವಿ. ರೋಡೆಲ್ಲ ಇಂಪ್ರೂವ್ ಮಾಡ್ತೀವಿ. ಯಾವುದು ರೋಡ್ ಇದೆಯಲ್ಲ ಅದು ಸ್ವಲ್ಪ ವೈಡನ್ ಮಾಡ್ತೀವಿ. ಫಸಾಡ್ ಇಂಪ್ರೂವ್ಮೆಂಟ್ ನೋಡೋಕ್ಕೆ ಚೆನ್ನಾಗಿಲ್ಲಲ್ಲ, ಈಗ ಅದು ಸ್ವಲ್ಪ ನೋಡೋಕ್ಕೆ ಚೆನ್ನಾಗಿ ಮಾಡ್ತೀವಿ ಎಲ್ಲ. ಈಗ ಬಿಲ್ಡಿಂಗ್ ಹೊರಗಡೆಯಿಂದ ನೋಡಿದ್ದೀರ ಅಂದರೆ ಅಷ್ಟು ಇಲ್ಲ. ನೆಕ್ಸ್ಟು ಈ ಬಿಲ್ಡಿಂಗ್ ಮುಂದುಗಡೆ ಗ್ರಾನೈಟ್ ಫ್ಲೋರಿಂಗ್ ಹಾಕ್ತೀವಿ. ಇದು ಮೇನ್ ಸ್ಕೋಪ್. ಮೇನು ಇನ್ನೊಂದಿದೆ, ಸ್ವಲ್ಪ 12 ಮೀಟ್ರ್ FOP ಮಾಡ್ತೀವಿ. ಈ ಪ್ಲಾಟ್ಫಾರ್ಮಿಂದ ಆ ಪ್ಲಾಟ್ಫಾರ್ಮ್ ಹೋಗೋಕ್ಕೆ 12 ಮೀಟ್ರ್ ಪ್ಲಾಟ್ಫಾರ್ಮು ಎಸ್ಕಲೇಟರ್. ಇಲ್ಲಿಂದ ಹೋಗೋಕ್ಕೆ ಪ್ಲಾಟ್ಫಾರ್ಮ್ ಲಿಫ್ಟ್ ಜಾಗ ಇಲ್ಲಿದೆ ಅಂದರೆ ಅಲ್ಲಿ ಫುಲ್ ಎಸ್ಕಲೇಟರ್. ಈ ಪ್ಲಾಟ್ಫಾರ್ಮಲ್ಲಿ ಎಸ್ಕಲೇಟರ್ ಮಾಡ್ತೀವಿ, ಆ ಪ್ಲಾಟ್ಫಾರ್ಮಲ್ಲಿ ಲಿಫ್ಟ್ ಮಾಡ್ತೀವಿ. ಇವತ್ತು ವಿಶೇಷವಾಗಿ ರೈಲ್ವೆ ನಿಲ್ದಾಣದಲ್ಲಿ ಸೌಕರ್ಯಗಳ ವ್ಯವಸ್ಥೆ ಬೇಡಿಕೊಂಡು ಇವತ್ತು ನರೇಂದ್ರ ಮೋದಿ ಅವರ ಸರ್ಕಾರ ನಮ್ಮ ಬೇಡಿಕೆ ಮೇಲೆ ದಕ್ಷಿಣ ಕನ್ನಡ ಜಿಲ್ಲೆಯ 100 ರೈಲ್ವೆ ನಿಲ್ದಾಣಗಳನ್ನು ಅಭಿವೃದ್ಧಿಪಡಿಸುವುದಕ್ಕೆ ಅನುದಾನಗಳ ಬಿಡುಗಡೆಯನ್ನು ಮಾಡಿದೆ. ಇದರಲ್ಲಿ ಈಗಾಗಲೇ ಮಂಗಳೂರಿನ ಇರತಕ್ಕಂಥ ರೈಲ್ವೆ ನಿಲ್ದಾಣದ ಅಭಿವೃದ್ಧಿಯ ಕಾಮಗಾರಿಗಳನ್ನು ಶಿಲಾನ್ಯಾಸ ಮಾಡುವುದನ್ನು ಪ್ರಧಾನಮಂತ್ರಿಗಳೇ ಮಾಡಿದ್ದಾರೆ. ಬಂಟ್ವಾಳದ ಈ ರೈಲ್ವೆ ನಿಲ್ದಾಣ 26.18 ಕೋಟಿ ರೂಪಾಯಿಗಳ ಬಿಡುಗಡೆಯನ್ನು ಕೇಂದ್ರ ಸರ್ಕಾರ ಮಾಡಿದೆ. ಅದರ ಮಾಸ್ಟರ್ ಪ್ಲ್ಯಾನನ್ನು ಈಗಾಗಲೇ ಮಾಡಿದೆ. ಸಂಪೂರ್ಣವಾಗಿ ಪರಿವರ್ತನೆಯಾಗಿ ಒಂದು ಹೊಸ ರೈಲ್ವೆ ನಿಲ್ದಾಣವಾಗಿ ಇದು ಪರಿವರ್ತನೆ ಆಗ್ತದೆ. ಒಂದಷ್ಟು ಜನರ ಮೂಲಭೂತ ಸೌಕರ್ಯಗಳಿಗೆ ಆದ್ಯತೆ ಕೊಟ್ಟು ಶುಚಿತ್ವ ಮತ್ತು ರೈಲ್ವೆ ನಿಲ್ದಾಣದ ವ್ಯವಸ್ಥೆಗಳನ್ನು ಇನ್ನಷ್ಟು ಅಭಿವೃದ್ಧಿಪಡಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಇದಕ್ಕೆ 26.18 ಕೋಟಿ ರೂಪಾಯಿಗಳನ್ನು ಬಿಡುಗಡೆ ಮಾಡಿದ್ದಾರೆ. ಉಡುಪಿ ನಗರದ ಬೋರ್ಡ್ ಹೈಸ್ಕೂಲ್ ಕೈತಲು ನಗರಸಭೆ ತಾನಿಲಿಟ್ಟು ಕಟ್ಟದ್ನ ಸಾರ್ವಜನಿಕ ಈ ಟಾಯ್ಲೆಟ್ಗೆ ಕರಿನ ಕೆಲವು ದಿನೊಡ್ದು ಬೀಗ ಪಾಡ್ದಿತ್ತದು ಒಂದೆಡ್ದು ಸಾರ್ವಜನಿಕರಿಗೆ ಕಷ್ಟ ಆತಡು. ವ್ಯವಸ್ಥೆ ಹಾಳಾದು ಟಾಯ್ಲೆಟ್ ಸರಿಯಾದ ಕಾರ್ಯೊಡಿಜ್ಜಿ ಅಂಚಾದು ಒಂದಿನ ಗಲಸೆರ ಸಾಧ್ಯ ಜನ ನಡೆದವರ ಮುಚ್ಚದೇ ಇருந்து ತೆರೆದು ಬೈದಂಡು. ಸರ್ವಿಸ್ ಬಸ್ ಸ್ಟ್ಯಾಂಡ್ ಬೊಂಬೈ ಬೊಕ್ಕ ಬೇತೆ ದೂರದ ಊರುಲೆಗ್ ಪೋಪುನ ಬಸ್ಸುನೇನು ಮುಲ್ಪ ಉಂತ ಒಂದಿತ್ತದು. ಈ ಜಾಗಿಡು ಜನಕ್ಲಿನ ಪೋಪರಿ ಬರ್ಪರಿ ಹೆಚ್ಚಾದಿತ್ತಡು. ಬೇತೆ ಊರುಲೆಗ್ ಪೋಪುನಕ್ಲು ಬೇತೆ ಊರುಲೆಡ್ದು ಬತ್ತನಕ್ಲು ಇಂಚ ಹೆಚ್ಚು ಜನ ಅಗತ್ಯಲೆಗ್ ಈ ಟಾಯ್ಲೆಟ್ನ ಗಲಸೊಂದಿತ್ತದು. ಇತ್ತೆ ಬದಲು ವ್ಯವಸ್ಥೆ ನಾಡೊಂದು ಪೋಪುನ ಕಷ್ಟದ ಸ್ಥಿತಿಗತಿ ಬೈದಂಡು. ಟಾಯ್ಲೆಟ್ ಇಜ್ಜೊಂದೆ ಮೇನೀರಿಗೆ ಕೆಲವರು ಕೈತಲ್ದ ಮಾರ್ಗದ ಬರಿ ಕಟ್ಟೊಣದ ಪಿರವು ಖಾಲಿ ಜಾಗೆ ನಾಡೊಂದು ಪೋಂದುಲ್ಲೇರು ಒಂದು ಪರಿಸರ ಹಾಳು ಮಲ್ಪುಂಡು ಅಂಜಾದ ನಗರಸಭೆತ ಸಂಬಂಧಪಟ್ಟನ ಅಧಿಕಾರಿಗಳು ತುರ್ತು ಗುಮನ ಕೊರದು ಹಾಳಾಯಿನ ಈ ಟಾಯ್ಲೆಟ್ನ ರಿಪೇರಿ ಮಲ್ತದು ಜನಕ್ಕಳು ಗಲಸೇರೆ ಅನುಕೂಲ ಆಪುನಂಚ ಮಲ್ಪೊಡೊಂದು ಸಾರ್ವಜನಿಕರು ಒತ್ತಾಯ ಮಲ್ತದೇರು.
ಶ್ರೀಧಾಮದ ಶ್ರೀ ದುರ್ಗಾ ಮಹಾಲಕ್ಷ್ಮಿ ಕ್ಷೇತ್ರಡು ನಡತೊಂದಿಪ್ಪನ ಶ್ರೀ ವರಮಹಾಲಕ್ಷ್ಮಿ ವ್ರತ ಆಚರಣೆ ಈ ಸರ್ತಿ 28ನೇ ವರ್ಷದವು ಆದಿತ್ಯದು ಬೊಳ್ಳಿ ಪರ್ಬದ ಉದಿಪನಲೇಸು ಬುಧವಾರ ನಡೆತ್ತದೆ. ಬೊಳ್ಳಿ ಪರ್ಬದ ಉದಿಪನಗೂ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಧರ್ಮಾಧಿಕಾರಿ ಡಾಕ್ಟರ್ ವೀರೇಂದ್ರ ಹೆಗ್ಗಡೆ ಬತ್ತದೈತದೆ. ಸಭಾಲೇಸಡು ಬೊಳ್ಳಿ ಪರ್ಬ ಸಮಿತಿದ ಕಾರ್ಯಗುರುಕಾರ್ಯರು ಸರಪಾಡಿ ಅಶೋಕ್ ಶೆಟ್ಟಿ ಮಾತೆರೆಲ್ನ ಎದುಕೊಂಡಿರು. ವಿಟ್ಲ ಅರಮನೆತ ಬಂಗಾರು ಅರಸರ್ನ ಗುರುಕಾರ್ಮಿಡಿ ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ರೀತದೆ ವೀರೇಂದ್ರ ಹೆಗ್ಗಡೆ ಬೊಳ್ಳಿ ಪರ್ಬನು ಉದಿಪನ ಮಲ್ತೇರು. ಹೆಗ್ಗಡಿರು ಪಾತಿರ್ತು ಮಾಣಿಲದ ಸ್ವಾಮೀಜಿರು ಇಲ್ಲಿ ಪೋದು ಸಂಸ್ಕಾರ ಕೊರೊಂದು ಬೈದಿರು ಮಧುಕರಿ ಸೇವೆಡು ಮಾಣಿಲ ಕ್ಷೇತ್ರನು ಬುಲೆಪಾದಿರು ಐತ ಒಟ್ಟುಗೂ ದೇವಸ್ಥಾನ ಧಾರ್ಮಿಕ ಕೇಂದ್ರೊಳೇನು ಬುಲೆಪ ಒಂದು ರಾಷ್ಟ್ರ ಸೇವೆ ಮಲ್ತೊಂದುಲ್ಲಿರೆಂದು ಪಂಡೇರು. ಶ್ರೀ ಮೋಹನ್ದಾಸ ಪರಮಹಂಸ ಸ್ವಾಮೀಜಿ ಆಶೀರ್ವಚನ ಕುರಿದು ನಮ್ಮ ಧಾರ್ಮಿಕ ಆಚಾರ ವಿಚಾರ ಸಂಸ್ಕೃತಿని ಒರಿಪವಡಾತನೆ ಕಟೀಲ್ ಧರ್ಮಸ್ಥಳ ಕ್ಷೇತ್ರಗಳು ಆಧ್ಯಾತ್ಮದ ಬದುಕಿಗೆ ಉಮೇದು ಕೋರ್ನ ಸಾನ್ನಿಧ್ಯುಲು ಆದುಂಡು ಧರ್ಮಕ್ಷೇತ್ರೊಳಗೆ ಅಪಚಾರ ಅನಗ ಎಡ್ಡೆ ಮನಸ್ಸದಕ್ಲು ಮಾತ ಒಗ್ಗಟ್ಟು ಪ್ರದರ್ಶನ ಮಲ್ಪೊಡು ಒಂದು ಪಂಡೇರು. ಮಹಾಲಿಂಗ ನಾಯಕ ಅಮೈ ಚಂದ್ರಹಾಸ ಶೆಟ್ಟಿ ರಂಗೋಲಿ ಜಗನ್ನಾಥ ಚೌಟ ಬದಿಗುಡ್ಡೆ ಅಳಪೆ ಕರ್ಮಾರ್ ಸತ್ಸಂಗ ಸಮಿತಿ ಸಂಚಾಲಕರು ವಾಸುದೇವ ಆರ್ ಕೊಟ್ಟಾರಿ ಬಿ ಪ್ರೇಮಾನಂದ ಕುಲಾಲ್ ಕೋಡಿಕಲ್ ರೇವತಿ ಡೊಂಬಯ್ಯ ಕುಲಾಲ್ ಪೇರ್ನೆ ಕೌಶಿಕ್ ಆಚಾರ್ಯ ಬಂಟ್ವಾಳ ಇಂಚ ಬೇತೆ ಕ್ಷೇತ್ರ ವಲಯದ ಸಾಧಕರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಉದ್ಯಮಿ ಅಮಿತ್ ಕುಮಾರ್ ಬೆಂಗಳೂರು ಬೊಳ್ಳಿ ಪರ್ಬದ ಮಾರ್ಗದರ್ಶಕರು ಪ್ರಸಾದ್ ಪಾಂಗಣ್ಣಾಯ ಪುತ್ತೂರು ಪದ್ಮಶ್ರೀ ಸೋಲಾರ್ ಸಿಸ್ಟಮ್ದ ಸೀತಾರಾಮರೈ ಕೆದಂಬಾಡಿಗುತ್ತು ವಿಟ್ಲ ಶ್ರವಣ್ ಜ್ಯುವೆಲ್ಲರ್ಸ್ದ ಸದಾಶಿವ ಆಚಾರ್ಯ ಕೈಂತಿಲ ತಾಲೂಕು ಪಂಚಾಯತಿದ ದುಂಬುದ ಗುರುಕಾರ್ಯರು ಸುದರ್ಶನ್ ಜೈನ್ ಟ್ರಸ್ಟಿ ಜಯರಾಜ್ ಪ್ರಕಾಶ್ ಬೊಕ ತಾರನಾಥ ಕೊಟ್ಟಾರಿ ಮಹಿಳಾ ಸಮಿತಿ ಗುರುಕಾರ್ದಿ ವನಿತಾ ವಿ ಶೆಟ್ಟಿ ಪಾಲ್ಗೊಂಡಿರು. ಪ್ರಧಾನ ಕಾರ್ಯಂತಿರು ದೇವಪ್ಪ ಕುಲಾಲ್ ಪಂಚಿಕಲ್ ಸೊಲ್ಮೆ ಸಂದಾಯರು. HK ನಾಯ್ನಾಡ್ ಕಾರ್ಯಕ್ರಮ ಸುಧಾರ್ಥ ಕೊರಿಯರು. ಭಾವೈಕ್ಯತೆಗೆ ಮತ್ತು ಐಕ್ಯತೆಗೆ ಶಕ್ತಿ ಕೊಟ್ಟಂಥ ಕ್ಷೇತ್ರ ಇದ್ದರೆ ಅದು ಧರ್ಮಸ್ಥಳ. ಇಡೀ ಹಿಂದೂ ಸಮಾಜ ಮಾತ್ರ ಅಲ್ಲ, ಇಡೀ ಜಗತ್ತಿನ ಪ್ರತಿಯೊಬ್ಬ ಮನುಸಂಕುಲ ಮಾತ್ರ ಅಲ್ಲ, ಪ್ರತಿಯೊಂದು ಜೀವರಾಶಿಗೂ ತನ್ನ ಶಕ್ತಿಯಲ್ಲಿರತಕ್ಕಂಥ ಪಂಚಭೂತದಲ್ಲಿ ನಿರ್ಮಾಣ ಆದಂಥ ಈ ದೇಹ, ಈ ಪ್ರಕೃತಿ, ಈ ಮಣ್ಣು, ಈ ಭೂಮಿ, ಆಕಾಶ ತತ್ವದ ಜೊತೆಯಲ್ಲಿ ಸಮ್ಮಿಲನಗೊಳ್ಳತಕ್ಕಂಥ ಈ ಧರ್ಮಕ್ಷೇತ್ರ ಧರ್ಮಸ್ಥಳ. ಆ ಧರ್ಮಪೀಠದ ವಿಶೇಷವಾದಂಥ ಅನುಗ್ರಹ ಮತ್ತು ಕೃಪಾಶೀರ್ವಾದ ನನ್ನ ಆಧ್ಯಾತ್ಮ ಜೀವನಕ್ಕೆ ಭಾಳಷ್ಟು ಪ್ರೇರೇಪಣೆ ಕೊಟ್ಟಂಥ ಸಾನ್ನಿಧ್ಯ. ಇವತ್ತು ಸನಾತನವಾದಂಥ ಹಿಂದೂ ಧರ್ಮದಲ್ಲಿ ಬೇರೆ ಬೇರೆ ರೀತಿಯ ಪರಿಸ್ಥಿತಿ ಎಲ್ಲ ನಾವು ಮನಗಂಡಿದ್ದೇವೆ. ಆದರೆ ಒಂದು ನಾವು ಎಲ್ಲರೂ ಯೋಚನೆ ಮಾಡಬೇಕು, ಯಾವ ಪರಿಸ್ಥಿತಿ ಬಂದರೂ ಧರ್ಮಸ್ಥಳ, ಧರ್ಮಪೀಠ, ಶ್ರದ್ಧಾ ಕೇಂದ್ರಗಳಿಗೆ, ಯಾವುದೇ ಶ್ರದ್ಧಾ ಕೇಂದ್ರಗಳಿಗೆ ತೊಂದರೆ ಆದಾಗ, ಅಪಚಾರ ಆದಾಗ ನಾವೆಲ್ಲರೂ ಒಗ್ಗಟ್ಟಾಗಬೇಕು, ನಾವೆಲ್ಲರೂ ಒಟ್ಟಾಗಬೇಕು. ಒಳ್ಳೆಯ ಮನಸ್ಸು, ಒಳ್ಳೆಯ ಭಾವನೆ, ಒಳ್ಳೆಯ ಭಕ್ತಿ ಅದು ಎಲ್ಲವನ್ನು ಪರಿಶುದ್ಧಗೊಳಿಸ್ತದೆ. ಅದಕ್ಕೆ ಯಾರು ಸಂಕೋಚ ಮಾಡೋದು ಬೇಡ. ಕಲುಷಿತವಾದಂಥ ಯಾವುದೇ ವಾತಾವರಣವನ್ನು ಪರಿಶುದ್ಧಗೊಳಿಸುವಂಥ ಶಕ್ತಿ ಈ ಭಗವಂತನ ಸಾನ್ನಿಧ್ಯದಲ್ಲಿದೆ. ಈ ಮಾಣಿಲ ಕ್ಷೇತ್ರ ನನ್ನ ಕಣ್ಣ ಮುಂದೆ ಬೆಳೆದಂಥ ಒಂದು ಕ್ಷೇತ್ರ. ಸುಮಾರು 25 ವರ್ಷಕ್ಕೆ ಹಿಂದೆ ಇಲ್ಲಿ ಬಂದಾಗ ಇಲ್ಲಿ ಏನೂ ಇರಲಿಲ್ಲ. ನಮ್ಮ ಪರಮಹಂಸ ಸ್ವಾಮೀಜಿಯವರು, ಮೋಹನ್ದಾಸ್ ಸ್ವಾಮೀಜಿಯವರು ಸೇನೆಯಲ್ಲಿ ರಾಷ್ಟ್ರಕ್ಕೆ ಸೇವೆಯನ್ನು ಮಾಡಿ ಹಿಂದೆ ಬಂದು ಸಮಾಜದಲ್ಲಿರುವಂಥ ಅನೇಕ ಅಶಾಂತಿಗಳನ್ನು ನೋಡಿ, ಅನೈತಿಕತೆಗಳನ್ನು ನೋಡಿ, ಸಂಘಟನೆಯ ಕೊರತೆಯನ್ನು ನೋಡಿ ಅವರು ಹೇಳ್ತಿದ್ದರು, ಸಂಘಟನೆಯ ಕೊರತೆಯಾಗಿದೆ, ಸಂಘಟನೆ ಮಾಡಬೇಕಾದ ಅವಶ್ಯಕತೆ ಇದೆ, ಆದರೆ ಯಾರೋ ಮಾಡಲಿ ಅಂತ ನಾವು ಹುಡುಕೋದಲ್ಲ, ನಾನೇ ಪ್ರಾರಂಭ ಮಾಡಬೇಕು ಅಂತೇಳಿ ಅವರು ಇಲ್ಲಿ ಸುತ್ತಮುತ್ತ ಇರುವಂಥ ಮನೆಗಳನ್ನೆಲ್ಲ ಸಂಚರಿಸಿ ಭೇಟಿ ಮಾಡಿ ಅವರಲ್ಲಿ ಸಂಸ್ಕಾರ ಕೊಡುವಂಥ ಕಾರ್ಯವನ್ನು ಮಾಡಿದರು ಅಂತ ಅವರು ಹೇಳ್ತಾ ಇದ್ದರು. ಅಂತಹ ಸಣ್ಣದಾಗಿ ಇದು ಮಾಡಿದಂಥ ಕ್ಷೇತ್ರ ಇದು. ಆಮೇಲೆ ಸ್ವಂತ ದುಡಿಮೆ, ಅವರು ಯಾರು ಬರಲಿ ಯಾರು ಬರದೇ ಇರಲಿ, ಯಾರು ತನಗೆ ಹೆಗಲು ಕೊಡದೇ ಇರಲಿ, ಅಥವಾ ಯಾರು ಕೈ ಕೊಟ್ಟಲಿ ಕೈಯಲ್ಲಿ ಕೆಲಸ ಮಾಡಲಿಕ್ಕೆ ಶಕ್ತಿ ಇದ್ದವ್ರು ಮಾಡಲಿ ಬಿಡಲಿ, ಆದರೆ ತಾನೇ ಸ್ವತಃ ನಿಂತು
ಈ ಸಮತಟ್ಟು ಮಾಡುವುದರಿಂದ ಹಿಡಿದು ಅನೇಕ ಕೆಲಸಗಳನ್ನು ಮಾಡಿ ಕ್ಷೇತ್ರವನ್ನು ಬೆಳೆಸಿದರು. ಎಕ್ಕೂರ್ದ ಕೆವಿಕೆ ಮೈದಾನೋಡು ನಮ್ಮ ನಮೋ ವೇದಿಕೆಡು ಆಟಿದ ನಿಂಪು ಪನ್ಪುನ ಲೇಸಿನ ತುಡರ್ ಫ್ರೆಂಡ್ಸ್ ದಕ್ಲು ಅಟ್ಟಣೆ ಮಲ್ತಿತ್ತೇರು. ಹಿಂದೂ ಯುವಸೇನೆ ಕೇಂದ್ರೀಯ ಮಂಡಳಿದ ಮರ್ಯಾದಿ ಗುರ್ಕಾರ್ಯರು ಭಾಸ್ಕರ ಚಂದ್ರ ಶೆಟ್ಟಿ, ಗುರ್ಕಾರ್ಯರು ಯಶೋಧರ ಚೌಟ, ಬಜಲ್ ಕಾವುಬೈಲ್ ಶ್ರೀ ಪಂಚಲಿಂಗೇಶ್ವರ ದೇವಸ್ಥಾನದ ಆಡಳಿತ ಮುಕ್ತೇಸರಿರು ಕಿರಣ್ ರೈ ಇಂಚ ಬಿನ್ನೀರು ಪಾಲು ತಂದು ಆಟಿದ ನಿಂಪು ಲೇಸಿನ ಉದಿಪನ ಮಲ್ತದು ತುಡರ್ ಫ್ರೆಂಡ್ಸ್ಗೆ ಎಡ್ಡೆಪ್ಪು ಬಯಕೇರು. ಪೊಲೀಸ್ ಅಧಿಕಾರಿ ಸಂತೋಷ್ ಪಡೀಲರಿಗೆ ಸಮ್ಮಾನದ ಮರ್ಯಾದೆ ಮಲ್ತೇರು. ಕುಡ್ಲಾ ಮಹಾನಗರ ಪಾಲಿಕೆ ಸದಸ್ಯರಾಯಿನ ಪ್ರವೀಣ್ ಚಂದ್ರ ಆಳ್ವ, ವೀಣಾ ಮಂಗಳ, ಹಿಂದೂ ಯುವಸೇನೆ ಕೇಂದ್ರೀಯ ಮಂಡಳಿದ ಕಾರ್ಯಂತಿರು ರವಿಚಂದ್ರ ಎಕ್ಕೂರು, ಗುರುನಾರಾಯಣ ಮಂದಿರ ಜಪ್ಪು ಮುಗೇರದ ಗುರ್ಕಾರ್ಯರು ಸುಮತಿ ಚಂದ್ರಶೇಖರ, ಹಿಂದೂ ಯುವಸೇನೆ ಓಂ ಶಕ್ತಿ ಎಕ್ಕೂರು ಶಾಖೆದ ಗುರ್ಕಾರ್ಯರು ಪ್ರವೀಣ್ ಎಕ್ಕೂರು, ಶಬರಿ ಕ್ಯಾಟರರ್ಸ್ದ ರಾಜೇಶ್, ಕಾವುಬೈಲು ಪಂಚಲಿಂಗೇಶ್ವರ ದೇವಸ್ಥಾನದ ಮುಕ್ತೇಸರಿರು ಭರತ್ ರಾಜ್ ಶೆಟ್ಟಿ ಬೊಕ ಸುರೇಶ್ ಕುಂಟಲ್ಗುಡ್ಡೆ, ಕೆಎಸ್ಆರ್ಟಿಸಿದ ಅಶೋಕ್ ಕುಮಾರ್, ಎಕ್ಕೂರ್ದ ಎಸ್ಕೆ ಕುಮಾರ್ ಬಿನ್ನೆರಾದ ಪಾಲು ತೊಂಡೇರು. ತುಡರ್ ಫ್ರೆಂಡ್ಸ್ ಕೂಟದ ಗುರ್ಕಾರ್ಯರು ಪದಾಧಿಕಾರಿಗಳು ಸದಸ್ಯರು ಪಾಲ್ದೆ ತೊಂಡೇರು. ತುಳು ಜನಕ್ಲಿನ ಕಾರ್ತಿಲ್ ಆಟಿ ಸೋಣ ಇಂಚ ಮರಿಯಲುಡು ಗಳಸುನ ತೆನಸ್ಲಿನ ಅಟ್ಟಿಲ್ ಅರಗಣೆ ಅಟ್ಟಣೆ ಆದಿತ್ತಂಡೆ. ಮಾಸದ ತಿಂಗಳಲ್ಲಿ ನಮ್ಮ ರೈತರು ಕೃಷಿಕರು ಯಾಕೆ ಹೇಳಿದ್ರೆ ಮಳೆ ಬರುವಂಥ ಜೋರಾದ ಸಂದರ್ಭ, ಕ್ರಿಮಿಕೀಟ ಸೊಳ್ಳೆ ಇಂಥದ್ದೆಲ್ಲ ನೀರಲ್ಲಿ ನಿಂತು ಇದು ಮಾಡುವಂಥ ಸಂದರ್ಭ, ಆ ಸಂದರ್ಭದಲ್ಲಿ ಈ ಆಟಿ ತಿಂಗಳನ್ನೊಂದು ಆಚರಿಸುವಂಥ ಒಂದು ರೀತಿ ಮಾಡಿದರು. ಆದರೆ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಈ ಆಟಿಯ ತಿಂಗಳು ನಿಜವಾಗಿ ಆ ಒಂದು ಹಸಿರು ತರಕಾರಿ ಆಗಲಿ ಸೊಪ್ಪು ಗಡ್ಡೆ ಅದನ್ನು ತಿನ್ನುವಂಥ ಒಂದು ಕಾಲ ಈಗಿನ ನಾವು ನೋಡ್ತಾ ಇದ್ದೇವೆ. ಈಗಿನ ಮನೆಯಲ್ಲಿ ಆಗಲಿ ಯಾರ ಮನೆಯಲ್ಲಿ ಕೂಡ ಈ ವಾತಾವರಣವೇ ಚೇಂಜ್ ಆಗಿದೆ. ಈ ಒಂದು ವಾತಾವರಣವೇ ಇಲ್ಲ, ಇಂಥ ಒಂದು ಪದ್ಧತಿಯ ಆಚರಣೆ ನಮ್ಮ ಮಕ್ಕಳಿಗಂತೂ ಗೊತ್ತೇ ಇಲ್ಲ. ಯಾಕೆ ಹೇಳಿದರೆ ಮಕ್ಕಳು ನೋಡಲೇ ಇಲ್ಲ ಈ ಒಂದು ಕಲ್ಲಿನಲ್ಲಿ ಅರಿಯುವಂಥದ್ದು. ಆ ಕಲ್ಲಿನಲ್ಲಿ ನಾವು ಮೊದಲು ಕೂಡ, ಈಗ ಮಿಕ್ಸಿ ಗ್ರೈಂಡರ್ ಎಲ್ಲ ಬಂದಿದೆ, ಯಾವುದ್ಯಾವ್ದು ನೀವು ತಿನ್ನುವಂಥ ವಸ್ತುಗಳು ಕೂಡ ಬಗೆ ಬಗೆಯಾಗಿ ಚೇಂಜ್. ಮಕ್ಕಳಿಗೆ ಬೆಳಿಗ್ಗೆ ಆದರೆ ಬರ್ಗರ್ ಬೇಕು, ಪಿಜ್ಜಾ ಬೇಕು, ಲೇಸ್ ಬೇಕು ಇಂಥದ್ದು. ಆದರೆ ನಾನು ನಿಜವಾಗಿ ಹೇಳ್ತಾ ಇದ್ದೇನೆ, ನಾವು ಇವತ್ತು ಒಂದು ದಿವಸ ಈ ಒಂದು ಕಾರ್ಯಕ್ರಮ ಮಾಡೋದಲ್ಲ, 365 ದಿವಸ ಕೂಡ ನಾವು ಇದನ್ನು ಜೀವನದಲ್ಲಿ ಅಳವಡಿಸಿಕೊಳ್ಬೇಕು. ಇನಿ ಬಾರಿ ಪೊರ್ಲುದ ಒಂಜಿ ಅಟನೆನು ಆಯೋಜನೆ ಮಂತಿದೇರು. ಎಗ್ಲೆಗ್ ಕಲ್ಲಡು ಕಡೆಯರ ಶುರುವಾತಿನ ಕಲ್ಲದ ಚಟ್ನಿ ಸಣ್ಣ ಆತಂಡು ಅಂಚನೆ ದಿಕ್ಕೆಲಡು ಬೇಯರ ದೀಪುನ ಬಾರಿ ಪೊರ್ಲು ಅಲೆ ತುಳಿಪುನ ಅವೇ ಪಿರಾಕದ ವಸ್ತುಲೇನು ಪೂರ ಕಂತದು ಐನೊಂಜಿ ಜೋಡಣೆ ಮಂತದು ತುಯ್ಯರೆ ಅಲ್ಲ ಬಾರಿ ಪೊರ್ಲುದ ಒಂಜಿ ಪೊಂಜೋಲಿನ ವ್ಯವಸ್ಥೆ ಆತಂಡು ಐಕೊಂಜಿ ನಮ್ಮ ಪೂರೆರ್ಲ ಸೇರ್ದು ತುಡರ್ದ ಪೂರ ಅಧ್ಯಕ್ಷ ಸರ್ವ ಸದಸ್ಯರೆಗ್ಲ ಗೈಜ ಪಾಲೆ ತಟ್ಟೋಡಂದಕ್ಕೆ ನೊಂದುಲ್ಲೆ. ಇಡಗಿನಿತ ನಮ್ಮ ಕುಡ್ಲ ತುಳು ವಾರ್ತೆಲು ಮುಗಿಂಡು ಸೊನ್ಮೇಲೆ.